ಡಿಕೆಗೆ ಸೋನಿಯಾ ಗಾಂಧಿ, ಬೊಮ್ಮಾಯಿಗೆ ಮೋದಿಯೇ ದೇವರು. ಸಿಎಂ ಇಬ್ರಾಹಿಂ ಹೇಳಿಕೆಗೆ ಶಾಸಕ ಸಿಟಿ ರವಿ ಟಾಂಗ್ ನೀಡಿದ್ದಾರೆ. ಇಬ್ರಾಹಿಂ ಅವರನ್ನ ರಾಜಕೀಯ ವಿದೂಷಕ ಅಂತಾರೆ. ನಾನು ಹಾಗೆ ಹೇಳಲ್ಲ. ಅವರನ್ನು ರಾಜಕೀಯದಲ್ಲಿ ಯಾರೂ ಗಂಭೀರವಾಗಿ ತಗೊಳ್ಳಲ್ಲ. ಅವರು ಎಲ್ಲಿ ಯಾವ ಪಾತ್ರಕ್ಕೆ ಬೇಕಾದರೂ ಸೂಕ್ತವಾಗುವ ವ್ಯಕ್ತಿ. ಚಿಕ್ಕಮಗಳೂರಿನ ಶಾಸಕ ಸಿಟಿ ರವಿ ವ್ಯಂಗ್ಯ ಆಡಿದ್ದಾರೆ. ಜನತಾ ಪಕ್ಷದಲ್ಲಿದ್ದಾಗ ಇಂದಿರಾ ಗಾಂಧಿ ಬಗ್ಗೆ ಹೇಳಿದ ನೆನಪು ಮಾಡಲು ನನ್ನಿಂದ ಆಗಲ್ಲ. ಕಾಂಗ್ರೆಸ್ ಬಂದಾಗ ದೇವೇಗೌಡರ ಬಗ್ಗೆ ಮಾತನಾಡಿದ ಹಳೆ ಕ್ಯಾಸೆಟ್ ಹಾಕಿ ನೋಡಿ. ಆಗ ಇಬ್ರಾಹಿಂಗೆ ದೇವೇಗೌಡರ ಮೇಲಿರೋ ಪ್ರಾಮಾಣಿಕ ಭಾವನೆ ಏನೆಂದು ವ್ಯಕ್ತ ಆಗುತ್ತೆ. ನಮಗೆ ಭಾರತ ಮಾತೆಯೇ ದೇವರು. ಎಲ್ಲ ದೇವರಿಗಿಂತ ಭಾರತ ಮಾತೆಯೇ ದೊಡ್ಡವರು. ಅಟಲ್ಜಿ, ಮೋದಿ, ಅಡ್ವಾಣಿ, ಅಮಿತ್ ಶಾ ನಮ್ಮ ನಾಯಕರು. ನಾಯಕರನ್ನು ನಾಯಕರ ಸ್ಥಾನದಲ್ಲಿ ನೋಡ್ತೇವೆ, ದೇವರ ಸ್ಥಾನದಲ್ಲಿ ಅಲ್ಲ ಅಂತ ಚಿಕ್ಕಮಗಳೂರಿನಲ್ಲಿ ಶಾಸಕ ಸಿಟಿ ರವಿ ಹೇಳಿದ್ದಾರೆ. ಸಿಎಂ ಇಬ್ರಾಹಿಂ ಅವರಿಗೆ ದೇವೇಗೌಡರ ಬಗ್ಗೆ ಇರುವ ಪ್ರಾಮಾಣಿಕ ಭಾವನೆ ಏನು ಅನ್ನೋದು ವ್ಯಕ್ತ ಆಗುತ್ತೆ. ನಮಗೆ ಭಾರತ ಮಾತೆಯೇ ದೇವರು. ಎಲ್ಲ ದೇವರಿಗಿಂತ ಭಾರತ ಮಾತೆಯೇ ದೊಡ್ಡ ದೇವರು. ನಮಗೆ ದೊಡ್ಡ ದೇವರು ಅಟಲ್ ಬಿಹಾರಿ ವಾಜಪೇಯಿ, ಅಡ್ವಾಣಿ, ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರ ನಮ್ಮ ನಾಯಕರು. ನಾವು ನಮ್ಮ ನಾಯಕರನ್ನು ನಾಯಕರ ಸ್ಥಾನದಲ್ಲಷ್ಟೇ ನೋಡ್ತೀವಿ, ದೇವರ ಸ್ಥಾನದಲ್ಲಿ ಅಲ್ಲ. ನಮಗೆ ಭಾರತ ಮಾತೆಯೇ ದೇವರು. ಸಿಎಂ ಇಬ್ರಾಹಿಂ ಅವರು ರಾಜಕೀಯದಲ್ಲಿ ಅವರನ್ನು ಯಾರೂ ಗಂಭೀರವಾಗಿ ತಗೊಳ್ಳಲ್ಲ.